ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರ ಜೊತೆ ಮಿಂಚಿದ ಈ ನಟಿಮಣಿಯರು ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಎಂದು ಅವರ ಅಭಿಮಾನಿಗಳನ್ನು ಕಾಡ್ತಾ ಇದೆ. ತಮ್ಮ ಬ್ಯೂಟಿ ಮತ್ತು ತಮ್ಮ ನಟನೆಯಿಂದ ಕನ್ನಡ ಸಿನಿ ಪ್ರೇಕ್ಷಕರನ್ನು ರಂಜಿಸಿದ್ದ ಈ ಸ್ಟಾರ್ ನಟಿಯರು ಮದುವೆಯಾಗಿ ಸುಂದರವಾದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅಂತಹ ನಟಿಮಣಿಯರಲ್ಲಿ ಪಂಚಭಾಷಾ ತಾರೆಯಾಗಿರುವ ನಟಿ ನಿಖಿತಾ ಕೂಡ ಒಬ್ರು. ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದ ನಿಖಿತಾ ಕೆಲವೇ ವರ್ಷಗಳಲ್ಲಿ ಬಣ್ಣದ ಲೋಕದಿಂದ ಕಣ್ಮರೆಯಾದ್ರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹೀಗೆ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಸ್ಟಾರ್ ನಟರ ಜೊತೆಯಲ್ಲಿ ಸೈ ಎನಿಸಿಕೊಂಡಿರುವ ನಿಖಿತಾ ಸ್ಯಾಂಡಲ್ವುಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೊತೆಗೆ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಈ ಜೋಡಿ ಸಿನಿ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು. ಕಿಚ್ಚ ಸುದೀಪ್ ಅಭಿನಯದ ಮಹಾರಾಜ ಚಿತ್ರದ ಮೂಲಕ ಚಂದನವನಕ್ಕೆ ಎಂಟ್ರಿ ಕೊಟ್ಟ ನಿಖಿತಾ ತದನಂತರ ದರ್ಶನ್, ಉಪೇಂದ್ರ, ಪುನೀತ್ ರಾಜ್ಕುಮಾರ್, ರವಿಚಂದ್ರನ್, ಜಗ್ಗೇಶ್ ಸೇರಿದಂತೆ ಕನ್ನಡದ ಬಹುತೇಕ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ್ರು. ದರ್ಶನ್ ಅಭಿನಯದ ಯೋಧ, ಕ್ರಾಂತಿವೀರ, ಸಂಗೊಳ್ಳಿ ರಾಯಣ್ಣ, ಪ್ರಿನ್ಸ್, ಪುನೀತ್ ರಾಜ್ಕುಮಾರ್ ಅವರ ವಂಶ ಚಿತ್ರಗಳು ನಿಖಿತಾ ಅವರಿಗೆ ಉತ್ತಮ ಹೆಸರನ್ನು ತಂದುಕೊಟ್ಟವು. ನಟ ದರ್ಶನ್ ಅವರ ದಾಂಪತ್ಯ ವಿಚಾರದಲ್ಲಿ ನಿಖಿತಾ ಅವರ ಹೆಸರು ತುಡುಕು ಹಾಕಿತ್ತು. ಹಾಗೆ ಕೊಂಚ ವಿವಾದಕ್ಕೂ ಇದು ಕಾರಣ ಕೂಡ ಆಗಿತ್ತು. ಇನ್ನು ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದರ ಸ್ಪರ್ಧಿಯಾಗಿಯೂ ಕೂಡ ಇವರು ಭಾಗವಹಿಸಿದ್ರು. ಒಂದು ಕಾಲದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ದ ನಿಖಿತಾ ಕೆಲ ವರ್ಷಗಳ ಕಾಲ ಸೌತ್ ಇಂಡಿಯಾ ಚಿತ್ರರಂಗವನ್ನು ಆಳಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 2016ರಲ್ಲಿ ಗಗನ್ದೀಪ್ ಸಿಂಗ್ ಎಂಬವರ ಜೊತೆಗೆ ದಾಂಪತ್ಯಕ್ಕೆ ಕಾಲಿಟ್ಟ ನಿಖಿತಾ ಸದ್ಯ ಒಂದು ಮಗುವಿನ ತಾಯಿಯಾಗಿ ಸುಂದರ ಜೀವನವನ್ನು ನಡೆಸುತ್ತಿದ್ದಾರೆ. ಮುಂಬೈನಲ್ಲಿ ತಮ್ಮ ಪತಿ ಗಗನ್ದೀಪ್ ಜೊತೆಗೆ ನೆಲೆಸಿರುವ ನಿಖಿತಾ ಆಗಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಉತ್ತಮ ಫೋಟೋಗಳನ್ನು ಹಂಚ್ಕೋತಿದ್ದಾರೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.